ಪ್ರಿಯ ವೀಕ್ಷಕರೇ, ಶಿವ ಲಯಕಾರಕ. ಸೃಷ್ಟಿ ಸ್ಥಿತಿ ಪಡೆದ ಆಕರಗಳಿಗೆ ಲಯ ಕಾಣಿಸುವವನು ಶಿವ. ಈಶ್ವರ, ಶಂಭು, ಶಂಕರ, ಪಶುಪತಿ, ಮುಕ್ಕಣ್ಣ, ಶಶಿಧರ, ಚಂದ್ರಶೇಖರ, ನೀಲಕಂಠ, ನಂಜುಂಡ, ಮಹೇಶ್ವರ, ನಾಗೇಶ, ಕೈಲಾಸಪತಿ, ಮೃತ್ಯುಂಜಯ, ರುದ್ರ, ಸೋಮನಾಥ ಒಂದೇ ಎರಡೇ ವಿಧ ವಿಧದ ಆಕಾರಗಳು, ವಿಧ ವಿಧದ ಕಾರಣಿಕತೆಗಳಿಂದ ಶಿವ ಸಂಪೂಜಿಸಲ್ಪಡುತ್ತಿದ್ದಾನೆ. ನಮ್ಮ ಜೀವನದ ಅತ್ಯಂತ ಕಠಿಣ ಕಾಲದಲ್ಲಿ ಕಷ್ಟಗಳನ್ನು ದೂರೀಕರಿಸಿ ತೊಂದರೆಗಳಿಂದ ಮುಕ್ತಗೊಳಿಸುವ, ಅಪಮೃತ್ಯುವಿನಿಂದ ನಮ್ಮನ್ನ ಕಾಪಾಡುವ ಶ್ರೀ ಮೃತ್ಯುಂಜಯ ಪರಶಿವನ ಇನ್ನೊಂದು ರೂಪ ಅದೇ ರುದ್ರ ರೂಪ. ರುದ್ರನೆಂದರೆ ಗಾಳಿ, ಬರೀ ಗಾಳಿಯಲ್ಲ, ಅದು ಬಿರುಗಾಳಿ. ರುದ್ರನೆಂದರೆ ಬೇಟೆ, ಘರ್ಜನೆ. ಪ್ರಬಲರಲ್ಲಿ ಪ್ರಬಲ ದೇವ ರುದ್ರ ಭಯಂಕರ. ಪರಶಿವನ ಅತ್ಯಂತ ಶಾಂತ ರೂಪ ಅದೇ ಸೋಮನಾಥ ದೇವ. ಚಂದ್ರ ಮನೋಕಾರಕ, ಮನಸ್ಥಿತಿಯ ನಿಯಂತ್ರಕ, ಮನಸ್ಸಿಗೆ ಮಧುರತೆಯನ್ನ, ಶಾಂತತೆಯನ್ನ ದಯಪಾಲಿಸುವವ ಸೋಮನಾಥೇಶ್ವರ. ಸ್ನೇಹಿತರೆ, ಒಂದೇ ಶಿವಲಿಂಗದಲ್ಲಿ ಮೃತ್ಯುಂಜಯನಾಗಿ, ರುದ್ರ ಭಯಂಕರನಾಗಿ, ಸೋಮನಾಥನಾಗಿ ಸ್ಥಿರವಾದ, ಶಾಶ್ವತವಾದ, ಅನಂತವಾದ ಪರಿಕಲ್ಪನೆಯಲ್ಲಿ ಪೂಜಿಸಲ್ಪಡುವ, ಇಡೀ ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಲಾರದ ಅದ್ಭುತ ದೇವಾಲಯದ ಪರಿಚಯವನ್ನ ತಮಗೆ ಮಾಡಿಕೊಡುತ್ತಿದ್ದೇವೆ. ಸಾವಿರ ವರ್ಷಗಳ ಇತಿಹಾಸದ ಈ ಕ್ಷೇತ್ರದ ಪರಿಚಯದ ಜತೆಯಲ್ಲಿ ಭಕ್ತಿ ಭಾವದ ರಸಾನುಭವ ಸರ್ವರದ್ದಾಗಬೇಕೆಂಬುದೇ ಈ ಸಂಚಿಕೆಯ ಮುಖ್ಯ ಉದ್ದೇಶ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಿನಲ್ಲಿ ನಮೂದಿಸಿ. ಬನ್ನಿ ವೀಕ್ಷಕರೇ, ಆ ಕ್ಷೇತ್ರ ಯಾವುದು ಎಂಬುದರ ಬಗ್ಗೆ ತಿಳಿಯೋಣ. ತುಳು ಜನಪದದ ಶ್ರೀಮಂತಿಕೆಯನ್ನ ಸಾರುತ್ತ ನರನಾಡಿಗಳಲ್ಲಿ ಭಕ್ತಿ ಭಾವ ಸಿಂಚನಗೈಯುವ ವಿಸ್ಮಯಕಾರಿ ಊರು. ಮಾಯದ ಮಕ್ಕಳು ಕ್ಷತ್ರಿಯ ಅರಸರಾದ ಕರಿಯ ಕಾಸಿಂಗ ಬೊಳಿಯ ದೇಸಿಂಗರು ಸೃಷ್ಟಿಸಿದ ನಾಡು. ತುಳುನಾಡಿನ ಆರಾಧ್ಯ ಶಕ್ತಿಗಳು, ಸಪ್ತ ಸಿರಿಗಳು ಸಂಚರಿಸಿದ ಪುಣ್ಯ ಸ್ಥಳ. ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ಮಾಯ ಬಿಟ್ಟು ಕಾಯ ಸೇರಿ ನಡೆದಾಡಿದ ಕಾರಣಿಕ ನೆಲ. ಬರೀ ದಂತಕಥೆಗಳಲ್ಲ ಸ್ನೇಹಿತರೆ, ಅದರ ಪ್ರಾಚೀನತೆ ಸತ್ಯಕ್ಕೆ ಸ್ಫುಟಗೊಳ್ಳುವಂತೆ ದೃಢ ಗುರುತುಗಳು ಈಗಲೂ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಗೋಚರಿಸುತ್ತಿರುವ ಗ್ರಾಮ ಅದೇ ಅಖಂಡ ತುಳುನಾಡ ವೈದಿಕ ಅವೈದಿಕ ಪರಂಪರೆಗೆ ಅಸ್ಥಿಭಾರದ ಸ್ವಸ್ತಿ ತಿಲಕವಿಟ್ಟ ಕಾರ್ಕಳ ತಾಲೂಕಿನ ಬೋಳ ಗ್ರಾಮ. ಪ್ರಕೃತಿಯ ನಯನ ಮನೋಹರ ಗಿರಿ ಕಂದರಗಳಿಂದ ಕೂಡಿದ ಹಸುರು ಸಸ್ಯಕಾಶಿ, ಶಾಂಭವಿ ನದಿಯ ಜಲರಾಶಿ. ಇವುಗಳ ನಡುವೆ ಅಪರೂಪಗಳಲ್ಲೊಂದು ಅಪರೂಪ, ಅಪಾರ ಕಾರಣಿಕತೆ ವಿಸ್ಮಯಗಳ ಬೋಳದೊಡೆಯ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರನ ಪುಣ್ಯ ದೇವಾಲಯ. ಆತ್ಮೀಯ ವೀಕ್ಷಕರೇ, ಗುಡಿಗೊಂದು ಕತೆ, ಕ್ಷೇತ್ರಕ್ಕೊಂದು ಮಹಾತ್ಮೆ, ಆಲಯಕ್ಕೊಂದು ಹಿನ್ನೆಲೆ ಇದ್ದೇ ಇರುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಶಾಂಭವಿ ನದಿ ತಟದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಭೃಗು ಮಹರ್ಷಿಗಳ ಯಜ್ಞ ಕುಂಡದಿಂದ ಉದ್ಭವಿಸಿದ ಶಿವಲಿಂಗ. ಅಗ್ನಿಯಿಂದ ಉದ್ಭವಿಸಿರುವುದರಿಂದ ಈತ ರುದ್ರದೇವನಾದ. ಶ್ರೇಷ್ಠವಾದ ಮಾರ್ಕಂಡೇಯ ರೇಖೆಯಿಂದ ಶೋಭಿಸುತ್ತಿರುವ ಕಾರಣ ಈತ ಮೃತ್ಯುಂಜಯನಾದ. ಈತನ ಭಯಂಕರ ಉಗ್ರ ಸ್ವರೂಪವನ್ನ ಶಮನಗೊಳಿಸಲು ಅಭಿಮುಖವಾಗಿ ಶ್ರೀ ಗಣೇಶನನ್ನ ಪ್ರತಿಷ್ಠಾಪಿಸಿ ಭಗವದ್ಭಕ್ತರ ಮನೋಕಾರಕನಾಗಿ ಪರಸ್ಪರ ವಿರುದ್ಧ ಸ್ವರೂಪಗಳಲ್ಲಿ ಭಕ್ತರಿಗೆ ಅಭಯವನ್ನ ಕರುಣಿಸುತ್ತ ನಿತ್ಯ ತನ್ನ ಶಕ್ತಿಯನ್ನ ಪ್ರಕಟಿಸುತ್ತಿರುವ ಅತ್ಯಂತ ಕಾರಣಿಕ ಪುಣ್ಯಕ್ಷೇತ್ರ ಇದೇ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವಸ್ಥಾನ.
ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ಈ ದೇವಸ್ಥಾನ ಸಾಧಾರಣ ಪೌರಾಣಿಕವಾದ ತುಣಗ ಭೃಗುಮ ಋಷಿ ಅವೇನು ಆರಾಧನೆ ಮಾಡ್ತಿದ್ದ ಶಿವಲಿಂಗ ಸಾಧಾರಣ 200 ವರ್ಷದ ಪಿರಾವುಗಳು ಇನಿ ಕರಿಯಕಾಸಿಂಗೆ ಬೊಡಿಯ ದೇಶಿಂಗೆ ಪಂಪುಂಚಿತ್ತಿನ 2 ಜನ ಕ್ಷತ್ರಿಯ ವೀರ್ಯರು 3 ಅರಮನೆಯನ್ನು ಕರೆದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿರು ಪಂಪುಣ ಇತಿಹಾಸ. ಪ್ರಿಯ ವೀಕ್ಷಕರೇ, ಬೇಳದಿಂದ ಶಿವಲಿಂಗ ಉದ್ಭವಿಸಿರುವುದರಿಂದ ಬೋಳವೆಂದಾಯಿತು. ಈ ಬೋಳ ಗ್ರಾಮದ ನಿರ್ಮಾತೃಗಳ ಮಾಯಾಲೋಕದ ಕಥೆಯನ್ನ ತಾವು ಕೇಳಲೇಬೇಕು. ಬಿಳಿ ತಾವರೆ, ಕೆಂಪು ತಾವರೆ ಹೂವಿನಲ್ಲಿ ಉತ್ಪನ್ನವಾದ ಕ್ಷತ್ರಿಯ ರಾಜಕುಮಾರರು ಕರಿಯ ಕಾಸಿಂಗ ಮತ್ತು ಬೊಳಿಯ ದೇಸಿಂಗ. ಎಲ್ಲಿ ನೋಡಿದರಲ್ಲಿ ದಟ್ಟ ಅರಣ್ಯ. ಹಾಗೆ ಯೋಚಿಸಿ ಅಲ್ಲೇ ಇದ್ದ ಒಂದು ನೆಲ್ಲಿ ಮರದಿಂದ 9 ನೆಲ್ಲಿಕಾಯಿ ಕೊಯ್ದರು. 3 ನೆಲ್ಲಿಕಾಯಿ 3 ತಗ್ಗಿಗೆ ಎಸೆದು 62 ಕೋಲು ಉದ್ದ 44 ಕೋಲು ಅಗಲದ ಕೋಟೆ ನಿರ್ಮಿಸಿದರು, ಅರಮನೆ ನಿರ್ಮಿಸಿದರು. ಮತ್ತೊಂದು ನೆಲ್ಲಿಕಾಯಿಯಿಂದ ಬಾವಿ ಸೃಷ್ಟಿಸಿದರು. 3 ನೆಲ್ಲಿಕಾಯಿ ಎಸೆದು 6 ಮುಡಿ ಬಾಕಿ ಮಾರು ಗದ್ದೆಯಾಗಲೆಂದರು. ಇನ್ನೊಂದು ನೆಲ್ಲಿಕಾಯಿಯಿಂದ 7 ಮುಡಿ ಪಾಲೆಮಾರು ಹೊಲವಾಗಲೆಂದರು. ಕೊನೆಯ 1 ನೆಲ್ಲಿಕಾಯಿಯಿಂದ 2 ಮುಡಿ ಕಂಬಳ ಗದ್ದೆಯನ್ನು ನಿರ್ಮಿಸಿ ಬೋಳ ಅರಮನೆಯನ್ನ ಸೇರಿದರು. ಬಿಳಿ ಸಾಲು ಅರಮನೆ. ಬೋಳ ಗ್ರಾಮದ ರಾಜ್ಯಭಾರ ಮಾಡತೊಡಗಿದರು. ಬೇಟೆಗೆ ಹೋದಾಗ ಭೃಗು ಮಹರ್ಷಿಗಳಿಂದ ಪೂಜಿಸಲ್ಪಟ್ಟ ಶಿವಲಿಂಗ ಗೋಚರವಾಗುತ್ತದೆ. ಗುಡಿ ಕಟ್ಟುತ್ತಾರೆ, ಪೂಜಿಸುತ್ತಾರೆ. ಅರ್ಚಕ ವರ್ಗ, ಪರಿಚಾರಕ ವರ್ಗ, ವಾದ್ಯದವರು, ಕೊರಗರು ಎಲ್ಲರಿಗೂ ಉಂಬಳಿ ನೀಡಿದ್ದರು. ನಿತ್ಯ ಪಾರಾಯಣವಿತ್ತು, ಅಮೃತ ಪಡಿಯಿತ್ತು. ರಾಜ ವೈಭೋಗದಿಂದ ಮೃತ್ಯುಂಜಯ ರುದ್ರ ಸೋಮನಾಥ ಕಂಗೊಳಿಸುತ್ತಿದ್ದ. ಕಾಲಕ್ರಮೇಣ ಜೈನರ ಆಡಳಿತ ಆರಂಭವಾಗುತ್ತದೆ. ತದನಂತರ ಬೋಳ ಪಿಲಿಯೂರ ಪರಾಡಿ ಒಡೆತನ. ಪ್ರಸ್ತುತ ಬೋಳ ಪರಾಡಿಯವರು ಆನುವಂಶಿಕ ಆಡಳಿತೆ ಮುಕ್ತೇಸರರಾಗಿ ಬೋಳದ 16 ಗುತ್ತು, 16 ಪರಾಡಿ, 16 ಬರ್ಕೆಯವರ ಮುಂದಾಳತ್ವದಲ್ಲಿ ಧರ್ಮೋತ್ಥಾನದ ನೆಲೆವೀಡಾಗಿದೆ. ಬನ್ನಿ ಸ್ನೇಹಿತರೆ, ಈ ಪುಣ್ಯಕ್ಷೇತ್ರವನ್ನು ಒಮ್ಮೆಯಾದರೂ ಸಂದರ್ಶಿಸಿ. ಕಾಲ ಕಾಲಕ್ಕೆ ಪೂಜೆ, ಪುನಸ್ಕಾರ, ಜಾತ್ರೆ, ಸಾಮೂಹಿಕ ಮಹಾಮೃತ್ಯುಂಜಯ ಹೋಮ, ರುದ್ರಾಭಿಷೇಕಗಳ ಸೇವೆಯೊಂದಿಗೆ ಪರಮಶಿವ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾನೆ. ತುಂಬ ವಿಶೇಷವಾದಂತಹ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವರ ದಿವ್ಯ ಸನ್ನಿಧಿ. ಹಾಗಿರುವಾಗ ಪೂರ್ವಕಾಲದಲ್ಲಿ ಭೃಗು ಋಷಿಯಿಂದ ಪ್ರತಿಷ್ಠಾಪನೆ ಮಾಡಿದಂತಹ 2000 ವರ್ಷ ಹಿಂದಿನ ಇತಿಹಾಸ ಇರುವಂತಹ ವಿಶೇಷ ಸಾನ್ನಿಧ್ಯ ಈ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವರ ದಿವ್ಯ ಸನ್ನಿಧಿ. ಇಲ್ಲಿ ದೇವರನ್ನು ಲಿಂಗ ರೂಪದಲ್ಲಿ ಭೃಗು ಋಷಿಗಳು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಇತಿಹಾಸ ಉಂಟು. ಹಾಗಿರುವಾಗ ಇಲ್ಲಿ ಗಣಪತಿ ದೇವರಿಗೂ ಅವರಿಗೆ ಅಪ್ಪಣೆ ಮಾಡಿ, ನೀವು ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಂತ ಗಣಪತಿ ದೇವರ ಅಭಯಾನುಗ್ರಹ. ಆದ್ದರಿಂದಾಗಿ ಅವರು ಸಹ ಭೃಗು ಋಷಿಗಳು ಗಣಪತಿ ದೇವರನ್ನು ಎದುರು ಮಗ್ಗಲಲ್ಲೇ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಇತಿಹಾಸ ಉಂಟು. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಮನುಷ್ಯನಿಗೆ ಬಾಧಿಸುವ 7 ವಿಧದ ಮೃತ್ಯು ಭಯಗಳಲ್ಲಿ ಅತ್ಯಂತ ಘೋರವಾದ ಅಪಮೃತ್ಯು ಬಾಧೆಯನ್ನ ನಿವಾರಿಸುತ್ತಿರುವ ಶ್ರೀ ಮೃತ್ಯುಂಜಯ ರುದ್ರ ಸೋಮನಾಥ ಭಯದಿಂದ ಮುಕ್ತರನ್ನಾಗಿಸುತ್ತಾನೆ. ಇಲ್ಲಿ ಭೇಟಿ ನೀಡಿದರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಇಡೀ ವಿಶ್ವದಲ್ಲಿ ಶಕ್ತಿಶಾಲಿಯಾದ ಸಾವನ್ನ ಜಯಿಸಬಲ್ಲ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಿ ಸ್ನೇಹಿತರೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಮಾರ್ಕಂಡೇಯ ಋಷಿ ವಿರಚಿತ ಈ ಮೃತ್ಯುಂಜಯ ಮಂತ್ರ ಪಠಣದಿಂದ ಜೀವನದ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮನ್ನು ಅದು ಕಾಪಾಡುತ್ತದೆ.
ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಸರ್ವ ಕಷ್ಟಗಳು ದೂರವಾಗಲಿ, ಉತ್ತಮ ಆರೋಗ್ಯ ಭಾಗ್ಯ ಲಭಿಸಿ ದೀರ್ಘಾಯಸ್ಸು ಪ್ರಾಪ್ತಿಯಾಗಲೆಂದು ಸಂಪ್ರಾರ್ಥಿಸುತ್ತೇವೆ.